ಹಲೋ ನಮಸ್ತೆ, ಹೇಗಿದ್ರಿ ಎಲ್ಲರೂ? ಅಮ್ಮೀಸ್ ಕುಕ್ಕರಿಲಿ ಇವತ್ತೊಂದು ತುಂಬಾ ಸೂಪರ್ ಆಗಿರುವಂತಹ ಮಸಾಲ ಮಜ್ಜಿಗೆ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇದು ಎಷ್ಟು ರುಚಿಯಾಗಿರುತ್ತೆ, ಕುಡಿಯೋದಕ್ಕೆ ಹೆಲ್ತಿಗೆ ಕೂಡ ಅಷ್ಟೇ ಒಳ್ಳೆಯದು. ಯಾಕಂತಂದರೆ ಇದಕ್ಕೆ ತುಂಬಾ ಸ್ಪೈಸಸ್ ಎಲ್ಲ ಹಾಕಿ ತುಂಬಾ ಸ್ಪೆಷಲ್ ಆಗಿ ಮಾಡ್ತೀನಿ. ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಜೀರಿಗೆ, ಕಾಳುಮೆಣಸು ಎಲ್ಲ ಹಾಕಿ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಕುಡಿಯೋದಕ್ಕೆ ಹೆಲ್ತಿಗೆ ಕೂಡ ಅಷ್ಟೇ ಒಳ್ಳೆಯದು. ಅಜಿರ್ಣೆಗೆ ಅಥವಾ ಬಾಡಿನ ಕೂಲಾಗಿಡಲಿಕ್ಕೆ ತುಂಬಾ ಒಳ್ಳೆಯದು. ಈ ರೆಸಿಪಿನ ನೀವು ಕಡೆಯ ತನಕ ನೋಡಿ, ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನನಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಂದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ತುಂಬಾ ರುಚಿಯಾದ ಅಷ್ಟೇ ಆರೋಗ್ಯಕರ ಮಸಾಲ ಮಜ್ಜಿಗೆಯನ್ನು ಮನೆಯಲ್ಲೇ ತುಂಬಾ ಸುಲಭವಾಗಿ ಹೇಗೆ ಮಾಡೋದು ಅಂತ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಮಸಾಲ ಮಜ್ಜಿಗೆಯನ್ನು ಮಾಡಲಿಕ್ಕೆ ನಾನು ಅರ್ಧ ಗ್ಲಾಸಷ್ಟು ದಪ್ಪ ಮೊಸರನ್ನು ತಗೊಂಡಿದ್ದೀನಿ. ಇದರಿಂದ 2 ಗ್ಲಾಸಷ್ಟು ಮಸಾಲ ಮಜ್ಜಿಗೆನ ಮಾಡ್ತೀನಿ. ಮನೆಯಲ್ಲೇ ಮಾಡಿದಂತಹ ಮೊಸರಿದ್ರೆ ತುಂಬಾ ಒಳ್ಳೆಯದು, ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಇದಾದ ನಂತರ ಇದಕ್ಕೆ ಮಸಾಲ ಪದಾರ್ಥಗಳು ಏನೆಲ್ಲ ಬೇಕು ಅಂತಂದರೆ, ಒಂದು ಸ್ವಲ್ಪ ಕೊತ್ತಂಬರಿ ಬೀಜ, ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1/4 ಸ್ಪೂನಷ್ಟು ಜೀರಿಗೆ, 1 ಅಥವಾ 2 ಲವಂಗ ಆಪ್ಷನಲ್, ಸ್ವಲ್ಪ ಕಾಳುಮೆಣಸು, ಅದಾದ ನಂತರ ಒಂದೇ ಒಂದು ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ನಾವು ಒಂದು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ಅದಾದ ನಂತರ ಸ್ವಲ್ಪ ಶುಂಠಿ, 1 ಹಸಿಮೆಣಸಿನ್ಕಾಯಿ, ಒಂದು 8ರಿಂದ 10 ಪುದೀನ ಎಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನ ನಾವು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಬ್ಲೆಂಡರಿಗೆ ಹಾಕೋಬೋದು. ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್, ಉಪ್ಪು, ನಾನು ಕಲ್ಲುಪ್ಪು ತಗೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ಕಾಳುಮೆಣಸು, ಲವಂಗ, ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ ಇದಿಷ್ಟನ್ನು ಲೈಟಾಗಿ ಹುರ್ಕೊತಾ ಇದ್ದೀನಿ. ನಾನು ಏನಕ್ಕೆ ಹುರ್ಕೊತಾ ಇದ್ದೀನಿ ಅಂತಂದರೆ, ಫ್ಲೇವರ್ ಒಂದು ಸ್ವಲ್ಪ ಹಸಿ ಹಸಿದ್ರೆ ಇದು ಚೆನ್ನಾಗಿರಲ್ಲ. ಒಳ್ಳೆ ಅರೋಮಾ ಬರಬೇಕು ಅಂತಂದರೆ ಸ್ವಲ್ಪ ಲೈಟಾಗಿ ಹುರ್ಕೊಂಡು ಅದಾದ ನಂತರ ನಾವು ಬ್ಲೆಂಡ್ ಮಾಡ್ಕೋಬೋದು. ಲೈಟಾಗಿ ಹುರ್ಕೊಂಡು ಇದನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ನಾನು ಬ್ಲೆಂಡರಿಗೆ ಹಾಕೊತಾ ಇದ್ದೀನಿ. ಇದನ್ನ ನಾವು ಫಸ್ಟ್ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಶುಂಠಿ, ಹಸಿಮೆಣಸಿನ್ಕಾಯಿ, ನಂತರ ಒಂದು 6ರಿಂದ 8 ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಇವಿಷ್ಟನ್ನು ಹಾಕ್ಕೊಂಡು ನಾವು ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ಪುಡಿ ಮಾಡ್ಕೋಬೇಕು. ನೀರು ಹಾಕೋಬೋದು ಅಥವಾ ಒಂದು ಸ್ವಲ್ಪ 1 ಸ್ಪೂನಷ್ಟು ಮೊಸರನ್ನು ಹಾಕೋಬೋದು. ನಾನು ಇದನ್ನ ಫಸ್ಟ್ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ, ಪುಡಿ ಮಾಡ್ಕೊತಾ ಇದ್ದೀನಿ ಈ ಸ್ಪೈಸಸನ್ನೆಲ್ಲ. ನೋಡಿ, ಪುಡಿ ಮಾಡ್ಕೊಂಡಾದ ನಂತರ ಇದನ್ನು ಸ್ವಲ್ಪ ಸಾಫ್ಟಾಗಿ ಮಸಾಲ ಇಂಗ್ರೀಡಿಯೆಂಟ್ಸ್ ಪುಡಿ ಆಗಬೇಕು. ಇವಾಗ 1-2 ಸ್ಪೂನಷ್ಟು ತೆಗೆದಿಟ್ಟಿರೋ ಮೊಸರನ್ನು ಹಾಕಿ ಮತ್ತೆ ಇದನ್ನ ನೈಸಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಮಸಾಲ ಇಂಗ್ರೀಡಿಯೆಂಟ್ಸ್ ಎಲ್ಲ ನೈಸಾಗಿ ಬ್ಲೆಂಡ್ ಆಗಬೇಕು. ಇವಾಗ ನೋಡಿ, ಇಂಗ್ರೀಡಿಯೆಂಟ್ಸ್ ಎಲ್ಲ ನೈಸಾಗಿ ಬ್ಲೆಂಡ್ ಆಗಿದೆ. ಇವಾಗ ನಾವಿದಕ್ಕೆ ಮೊಸರನ್ನು ಹಾಕಿ 1-2 ರೌಂಡ್ ಬ್ಲೆಂಡ್ ಮಾಡ್ಕೋಬೇಕು. ಮೊಸರನ್ನು ಹಾಕಿ, ಉಳಿದಿರೋ ಮೊಸರನ್ನು ಹಾಕಿ ಜಸ್ಟ್ 2 ರೌಂಡ್ ಅಷ್ಟೇ ಬ್ಲೆಂಡ್ ಮಾಡ್ಕೋಬೇಕು, ಜಾಸ್ತಿ ಅಲ್ಲ. ಉಳಿದಿರೋ ಮೊಸರನ್ನು ಅರ್ಧ ಲೋಟದಲ್ಲಿ ಉಳಿದಿರೋ ಮೊಸರನ್ನು ಹಾಕಿಬಿಟ್ಟು 2 ಸರಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೀವು ಜಾಸ್ತಿ ಹೊತ್ತು ಬ್ಲೆಂಡ್ ಮಾಡಿದರೆ ಆಮೇಲೆ ಬೆನ್ನೆ ಬರುತ್ತೆ. ಇವಾಗ ಬ್ಲೆಂಡ್ ಆಗಿರೋದನ್ನು ತೆಗೆದ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಅದಾದ ನಂತರ ಇವಾಗ ನಾನು 1.5 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈ ಸ್ಪೈಸಸ್ ಮಿಕ್ಸ್ಗೆ 1.5 ಗ್ಲಾಸಷ್ಟು ವಾಟರನ್ನು ಸೇರಿಸ್ಕೊತಾ ಇದ್ದೀನಿ. ನೀರನ್ನು ಸೇರಿಸ್ಕೊಂಡು ಇವಾಗ ಜಸ್ಟ್ ಒಂದು 3-4 ರೌಂಡ್ ನೀವು ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ಸೂಪರ್ ಆಗಿರುವಂತಹ ಮಸಾಲ ಮಜ್ಜಿಗೆ ರೆಡಿ ಆಗುತ್ತೆ. ನೀವಿಲ್ಲ ಬರೀ ಸ್ಪೈಸಸನ್ನು ಹಾಕ್ಕೊಂಡು ಅದನ್ನ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಕೊನೆಗೆ ಮೊಸರನ್ನು ಹಾಕಿ ಚೆನ್ನಾಗಿ ಕದಡ್ಕೋಬೋದು. ಬಟ್ ಕರೆಕ್ಟಾಗಿ ಮೊಸರು ಮಿಕ್ಸ್ ಆಗಲ್ಲ, ಅಂದರೆ ನೀರು ಮತ್ತು ಮೊಸರನ್ನು ಹಾಕಿ ಆಮೇಲೆ ಕದಡ್ಕೊಂಡ್ರೆ ಕರೆಕ್ಟಾಗಿ ಮಿಕ್ಸ್ ಆಗಲ್ಲ. ಸೊ ನಾವು ಬ್ಲೆಂಡರ್ಗೆ ಹಾಕಿಬಿಟ್ಟು 2 ರೌಂಡ್ ಮೊಸರನ್ನು ಬ್ಲೆಂಡ್ ಮಾಡಿದರೆ ಸೂಪರ್ ಆಗಿರುವಂತಹ ತುಂಬಾ ಚೆನ್ನಾಗಿರುವಂತಹ ಮಸಾಲ ಮಜ್ಜಿಗೆ ರೆಡಿ ಆಗುತ್ತೆ. ನಾನು ಇದೆಲ್ಲ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಮಾಡಿದ್ದೀನಿ, ರಾ ಇಂಗ್ರೀಡಿಯೆಂಟ್ಸನ್ನು. ನೀವು ರಾ ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂತಂದರೆ ನೀವು ಪುಡಿ ಅಂದರೆ ಮನೆಯಲ್ಲೇ ಮಾಡಿದಿದ್ರೆ
ನೀವು ಕೊತ್ತಂಬರಿ ಪುಡಿ ಜೀರಾ ಪುಡಿನೂ ಡೈರೆಕ್ಟಾಗಿ ಹಾಕೋಬೋದು. ಬೆಳ್ಳುಳ್ಳಿ ಆಪ್ಷನಲ್, ನಿಮಗೆ ಬೇಕಿದ್ರೆ ಮಾತ್ರ ಹಾಕಿ, ಇಲ್ಲಾಂದರೆ ಬೇಡ. ಅದೇ ಥರ ಕಾಳುಮೆಣಸು ಕೂಡ ಆಪ್ಷನಲ್, ಬೇಕಿದ್ರೆ ಹಾಕಿ, ಇಲ್ಲದಿದ್ದರೆ ತೊಂದರೆ ಇಲ್ಲ. ನಾನು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ರಾ ಏನಕ್ಕೆ ತಗೊಂಡಿದ್ದೀನಿ ಅಂತಂದರೆ ತುಂಬ ಪ್ಯೂರ್ ಆಗಿರುತ್ತೆ, ಮತ್ತು ನನ್ನ ಹತ್ರ ಆ್ಯಕ್ಚುಲಿ ಪುಡಿ ಯಾವುದೂ ಇರಲಿಲ್ಲ. ಸೊ ಅದನ್ನೊಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಈ ಥರ ಮಸಾಲ ಮಜ್ಜಿಗೆ ಮಾಡಿಕೊಂಡ್ರೆ ಸೂಪರ್ಬ್ ಆಗಿರುವಂತಹ ಒಳ್ಳೆ ಫ್ಲೇವರ್ ಇರುವಂತಹ ರುಚಿಯಾದ ತುಂಬಾ ಹೆಲ್ದಿಯಾದ ಮಸಾಲ ಮಜ್ಜಿಗೆನ ಮಾಡ್ಬೋದು. ಈ ಥರ ಮಸಾಲ ಮಜ್ಜಿಗೆ ನೀವು ಡೈಲಿ ಕುಡಿತಾ ಇದ್ದರೆ ಅಜೀರ್ಣ ಪ್ರಾಬ್ಲಮ್ ಅಥವಾ ದೇಹದ ಉಷ್ಣ ಜಾಸ್ತಿ ಇದ್ದರೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು, ಅಜೀರ್ಣಗಂತೂ ತುಂಬಾ ಒಳ್ಳೆಯದು. ನನ್ನ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಅದೇ ಥರ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.